ನಡೀತಕ್ಕಂಥ ಸೈಕಲ್ ಜಾಥಾ ಮತ್ತು ಆರಂಭಗೊಂಡು ಮುಡಿಪು ಪೇಟೆಯಾಗಿ ಕಾಯರಗೋಡು ತನಕ ಸಾಗಿ ಮತ್ತೆ ಮುಡಿಪು ಜಂಕ್ಷನ್ ನಲ್ಲಿ ಬಂದು ಸಮಾರೋಪಗೊಳ್ಳಲಿದೆ. ಬಂಧುಗಳೇ, ಈ ಪ್ರತಿಭಟನಾ ರ್ಯಾಲಿಯು ಇಲ್ಲಿಂದ ಆರಂಭಗೊಂಡು ಮುಡಿಪು ಜಂಕ್ಷನ್ ನಿಂದ ಆನಂತರ ಸಾಂಬಾರ್ ತೋಟ ಕಡೆಗೆ ತೆರಳಿ ಕಾಯರಗೋಳಿ ತನಕ ತೆರಳಿ ಅಲ್ಲಿ ಮುಕ್ತಾಯಗೊಳ್ಳಿಕ್ಕಿದೆ. ಮತ್ತೆ ಪುನಾಗೂರು ಜಂಕ್ಷನ್ ಕೂಡ ಬಂದು ನಾವು ಸಮಾಪನಗೊಳ್ಳಿಕ್ಕಿದೆ. ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಸರ್ಕಾರ ಇವತ್ತು ತೈಲ ಬೆಲೆ ಏರಿಕೆ ಸಹಿತ ಹಲವಾರು ಜನವಿರೋಧಿ ನೀತಿಗಳ ಮೂಲಕ ಜನಸಾಮಾನ್ಯರನ್ನ ಕಂಗಾಲಾಗುವ ಹಾಗೆ ಮಾಡಿದೆ. ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ಸಾಂಕೇತಿಕವಾಗಿ ಇವತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಪಕ್ಷವು ಸಾರ್ವಜನಿಕರ ಪರವಾಗಿ ಇಲ್ಲಿ ಧ್ವನಿ ಎತ್ತತಕ್ಕಂತ ಒಂದು ಕೆಲಸವನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ನೀವು ಮಧ್ಯಪ್ರವೇಶ ಮಾಡಿಕೊಂಡು ಬೆಲೆ ಇಳಿಕೆ ಮಾಡದೇ ಇದ್ದಲ್ಲಿ ಸಾರ್ವಜನಿಕರು ದಂಗೆ ಏಳತಕ್ಕಂಥ ಪರಿಸ್ಥಿತಿ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಸಭೆಯನ್ನು ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ವಿಶೇಷವಾದ ಮುಡಿಪು ಬ್ಲಾಕ್ ಕಡೆ ಒಂದು ರಟ್ನೆ ಸುತ್ತಿದ ಪ್ರತಿಭಟನೆ. ಈ ಸರ್ಕಾರಕ್ಕೆ ಮಾನವಕ್ಕ ಮರ್ಯಾದೆ ಇದ್ದಾಂಚನ ಸರ್ಕಾರಕ್ಕೆ ಹೊರನಿಮಲ್ತಿನ ಪ್ರತಿಭಟನೆ ಇಡ್ಲ ಗೋಚರ ಅವನ್ನ ರೀತಿ ವಿರೋಧ ಎಚ್ಚರಿಕೆ ಮಲ್ಕಿನ ಒಂದು ಸಾಂಕೇತಿಕ ಪ್ರತಿಭಟನೆ. ಈ ಪ್ರತಿಭಟನೆ ಈ ಭಾಗದ ಜನಪ್ರತಿನಿಧಿಗಳು ಅಂಚನೆ ಮಾತ ಈ ಭಾಗದ ಕಾರ್ಯಕರ್ತರ ನಕಲ ಸಮ್ಮಕೊಂಡು ಇನಿ ಎಂಗಳು ಇಡೀ ರಾಜ್ಯದಾದ್ಯಂತ ಇನಿ ಪ್ರತಿಭಟನೆ ಎಂಗಳು ಕೈಗೊಂಡದ ಅಂಚಾದ ಪ್ರಗ ಈ ಸರ್ಕಾರದ ವೈಫಲ್ಯದ ಬಗ್ಗೆ ಕೆಲವೊಂದು ವಿಚಾರಣೆ ಈ ಸಂದರ್ಭಡು ಪಡೆಯರೆ ಇಚ್ಛೆ ಪಡೋದಿಲ್ಲ. ಈ ಸಂದರ್ಭಡು ಪತ್ರಿಕಾ ಪಕ್ಕ ದೃಶ್ಯ ಮಾಧ್ಯಮಗಳಲ್ಲಿ ಸ್ವಾಗತ ಮತ್ತೊಂದು ವಿಶೇಷವಾದ ದಿನನಿತ್ಯ ಪೆಟ್ರೋಲ್ ಪಕ್ಕ ದಿನಸಿ ವಸ್ತುದ ಬೆಲೆನ ದಿನಾಲ ಏರಿಕೆ ಮಾಡ್ಕೊಂಡ ಈ ಸರ್ಕಾರಕ್ಕೆ ನಾಚಿಕೆ ಪಕ್ಕ ಮಾನ ಇಚ್ಚಿನ ಪಂಡ್ರೆ ಈ ಸಂದರ್ಭಡು ವಿಶೇಷವಾದ ಜನಕ್ಲೈ ತಿಕ್ಕುನಂಚಿನ ರೇಷನ್ ಇನಿ ಬರ್ಯಾತ್ ಗೊಂದಲ ಮಲ್ತದೆ. ಇನ್ನು ಬಡವರಿಗೆ ರೇಷನ್ ತಿಕ್ಕಂಚಿನ ವಿಚಾರಣೆ ಮಲ್ತದಿಲ್ಲ. ರೇಷನ್ ಬಗ್ಗೆ ಪನೋಡುಂದಾಂಡ ಇನಿ ಎಲ್ಲ ಒಂಜಿ ಕಾರ್ಡ್ ಇತ್ತಿನ APL BPL ಕಾರ್ಡ್ ಇತ್ತಿನಕ್ಲೆಗೆ ಒಂಜಿ ಎಲ್ಲ 2 ವೀಲರ್ ಇತ್ತನಲ್ಲ ಅಕಲ್ನ ಕಾರ್ಡ್ ರದ್ದು ಮಲ್ಪನಂಚಿನ ಒಂಜಿ ಬಸ್ಟ ಮೂರ್ಖತರಿತ ಸರ್ಕಾರ ಇತ್ತಂದಾಂಡ ಅವು ರಾಜ್ಯ ಬುಕ್ಕ ಕೇಂದ್ರ ಸರ್ಕಾರ ಇನಿ ದಾದ ಪನ್ಪಣ್ಣ ಮೀನ್ ಮತ್ತೊಂದು ಗೋಪನ ಬೋಟ್ ದಕ್ಲೆ ಕೂಡ ಇನಿ ಸುಂಕ ಬಂಡಂಚಿನ ವಿಚಾರವನ್ನು ಕೊಲತಿದ್ದಾರೆ. ಒಂದು ಗೋಲಾಂಡಲ ಕಡಲ್ಡ ಬೋಪನಕ್ಲೆಗಲ ಒಂಜಿ ಸುಂಕ ದಿಪ್ಪೆರ್ ನಾಂಡ ನೆಡ್ದು ಮಿತ್ತಿದ ಒಂಜಿ ಭ್ರಷ್ಟ ಸರ್ಕಾರ ಓಲಾಂಡಲ ಇತ್ತಂದಾಂಡ ಅವು ನಮ್ಮ ರಾಜ್ಯ ಪಕ್ಕ ಕೇಂದ್ರ ಬಂಡ್ರೆ ನಮ್ಮ ಇಚ್ಛೆ ಪಡೋದಿಲ್ಲ. ವಿಶೇಷವಾದ ದಿನಾಲ ಬೆಲೆ ಪಕ್ಕ ಇತರ ಪೂರ ಸಾಮಾನ್ಯ ಈ ಕೊರೋನಾ ಸಂಕಷ್ಟ ಈತ ಪೂರ ತೊಂದರೆ ಇತ್ತಿಂದಲ್ಲ, ಈತ ಪೂರ ಜನಸಾಮಾನ್ಯರ ತೊಂದರೆ ಇತ್ತಿಂದಲ್ಲ. ಈ ರೀತಿ ಒಂದು ಜನಕ್ಕೆಲ್ಲ ಗಮನಗೆ ಇದ್ದ ಲೆಕ್ಕ ಸರ್ಕಾರ ನಡ್ಕೊಂಡು ನಿಂತಿದ್ದ ಈ ಸರ್ಕಾರನ ಅವಧಿಗೆ ತುಂಬೆ ದೆತ್ತು ದಕ್ಕಂದಾಂಡ ಊರು ಬಕ್ಕ ಕೇಂದ್ರ ರಾಜ್ಯ ಪೂರ ಒರಿಯರ ಸಾಧ್ಯತೆ ಉಂಡು. ಈ ನಿಟ್ಟಿನ ಎಂಕಲ್ ಒಂದು ಗಂಟೆ ಸುತ್ತ ಸಾಂಕೇತಿಕ ಪ್ರತಿಭಟನೆ ನನ್ನ ದುಂಬುಗು ಎಂಕಲ್ ನಮ್ಮನ್ನ ಪೂರ ರೇಷನ್ ಅಂಗಡಿ ದೊಡ್ಡ ಪ್ರತಿಭಟನೆ ಮಲ್ಪೆರಲ್ಲ. ಈ ಜನಸಾಮಾನ್ಯರ ಚಿಕ್ಕನ ರೇಷನ್ ಇನಿ ಬಾರಿ ಆತೆ ಗೊಬ್ಬ ಒಂದಲ್ಲೇರು ರಾಜ್ಯ ಸರ್ಕಾರ ಬಕ್ಕ ಕೇಂದ್ರ ಸರ್ಕಾರಕ್ಕೆ ಅಕ್ಕಲಿಗೆ ಅಕ್ಕಲನೇ ವಿಚಾರ ತಂದೆ ಬೇರ್ತಕ್ಕಲ್ಲ ವಿಚಾರಿಸಿ ಪನ್ನಗ ದಾದ ಪನ್ಪೇರು ಪನ್ನಗ ರಾಮರಾಜ್ಯಡಿಸಿನ ಈ ಸರ್ಕಾರ ಇನಿ ರಾವಣನ ಬುದ್ಧಿ ತಜ್ಜಿನಂಚಿನ ಈ ಕೇಂದ್ರ ಬಕ್ಕ ರಾಜ್ಯ ಸರ್ಕಾರ ಜನಕಲು ವಾರಿತ್ತಿನ ಬುದ್ಧಿ ಕಲ್ಪವರು ಬಂಡ ನನ್ನ ಬರ್ಪಿನ ದುಮ್ಮಿನ ಓಟುಡು ನಿಖಲು ಮಾತೆಲ್ಲ ಈ ಸರ್ಕಾರ ಕೇಂದ್ರ ಬಕ್ಕ ರಾಜ್ಯ ಸರ್ಕಾರ ఆయన తిరస్కారం మల్పడుందండ ఇని కాంగ్రెస్ పక్షకత్తే ఇని నాగరిక బంధులు నిఖిలు నాగరికರ ಪೂರ ನಿಖಿಲ್ನ ಬೇನೆ ಬೇಜಾರದ ಮಿತ್ತು ನಿಖಿಲು ಎತ್ತು ಜನ ಉಲ್ಲರ್ ಬಣ್ಣ ಅವ್ನು ನಿಖಿಲು ಇನಿ ವ್ಯತಿರಿಕ್ತವೈನ
ಒಂದೇನು ತೊಜ್ಪಾರಿ ನಿಖಿಲಿಗೆ ಆಪುಜಿ ಆಯ್ದಾತ್ರ ಎಂಕ್ಲೆಗೆ ನಿಖಿಲ ಬೇನೆ ಗೊತ್ತುಂಡು ನಿಖಿಲ ನಾಗರಿಕರ ಪರವಾದ ಎಂಕಲು ಇನ್ನು ಪ್ರತಿಭಟನೆ ಮಲ್ತೊಂದುಲ್ಲ ಈ ಪ್ರತಿಭಟನೆಗೆ ನಾನು ದುಂಬುಗು ಮಲ್ಲನ ಮಟ್ಟದ ಮಲ್ಪುಣ ಎಂಕಲು ಒಂಜಿ ನಿರ್ಧಾರ ಮಲ್ತದ ಇನಿ ಕೆಲವೊಂಜಿ ನಿರ್ಬಂಧದ ಮಧ್ಯೊಡ್ಲ ಇನಿ ಇನಿ ಪೊಲೀಸ್ ಇಲಾಖೆಗೆ ಎಂಕಲು ಮನವಿ ಮಲ್ತಿ ನೀಡಿದ ಆದ್ರ ಇನಿ ಎಂಕಲಿಗೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಲ್ಪರೆ ಒಂದು ಅವಕಾಶ ಕೊಡ್ತಾರೆ ಎಂಕಲು ಎಂಕಲ್ನ ಕಾನೂನು ಚೌಕಟ್ಟದ ಉಲಾಯಿ ಮಲ್ದ ಸಾರ್ವಜನಿಕರಿಗೆ ಅವಡು ಇತರರಿಗೆ ಅವಡು ತೊಂದರೆವನ್ನ ರೀತಿಡೆ ಎಂಕಲು ಅವನ ಪ್ರತಿಭಟನೆ ಮಲ್ತದ ಈ ಪ್ರತಿಭಟನೆಗೆ ಎಂಕಲ್ನ ಈ ಭಾಗದ ಆರಕ್ಷಕ ಠಾಣೆದ ಮಾತ್ರ ಸಿಬ್ಬಂದಿಯ ವರ್ಗದ ಎಂಕಲಿಗೆ ಸಹಕಾರ ಕೊಡ್ತಾರೆ ಅಕ್ಲೆಲ್ಲ ಈ ಸಂದರ್ಭಡು ಅಕ್ಲೆಲ್ಲ ಎಂಕಲು ಒಂದು ರೀತಿಯ ಗೌರವ ಮಲ್ತೊಂದು ಇನಿ ಭಾರಿ ತಾಳ್ಮೆಡೆ ಎಂಕಲ್ನ ವಿಚಾರನು ತೆರೆದು ಎಂಕಲ್ ಶಿಸ್ತುಬದ್ಧ ಮಲ್ಪರೇಕ್ ಅಕ್ಕಲ್ಲ ಎಂಕಲಿಗೆ ಸಹಕಾರ ಕೊಡ್ತಾರೆ ಅಕ್ಲೆಗಳ ಎಂಕಲ್ ಸಹಕಾರ ಕೊಡ್ತಾ ಅಂಚ ಅದುಪ್ರಾಗ ಈ ಪ್ರತಿಭಟನೆ ನನ್ನ ದುಮ್ಮದ ದಿನಕ್ಕೂ ಮಲ್ಲ ರೀತಿಯ ಮಲ್ಪನಂಚಿನ ಒಂಜಿ ಅಭಿಪ್ರಾಯ ಎಂಕಲ್ ಮಲ್ದ ಇನಿ ಕೋಡೆಡು ಎಂಕಲ್ ಮಲ್ಪನ ಪ್ರತಿಭಟನೆಗೆ ಕೇಂದ್ರ ಪಕ್ಕ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲ ಚೂರ್ಲ ಮನ್ನಣೆ ಕೋರಂದೆ ಇನಿ ಜನಸಾಮಾನ್ಯರನ್ನ ಅವು ಮಧ್ಯಮ ವರ್ಗದಪ್ಪು ಕಡು ಬಡವರಾದಪ್ಪು ಇತರ ಕೂಲಿ ಕಾರ್ಮಿಕರಿಗಾದಪ್ಪು ಇನಿ ಭಾರಿ ಆತ ತೊಂದರೆ ಆತನ ವಿಚಾರ ಉಂಡು ಅಂಚ ಅದಪ್ಪನಾಗ ನಿಖಲೆ ಲಸಿಕೆ ಕೊರಂದೆ ಲಸಿಕೆಡು ರಾಜ್ಯಕ್ಕೆ ಮಲ್ತೊಂದು ಲಸಿಕೆಡು ಭಾರಿ ಆತ ರಾಜ್ಯಕ್ಕೆ ಲಸಿಕೆ ತಿಕ್ಕುಡು ಬಂದ್ಬೇರು ಅಣ್ಣ ಜನಸಾಮಾನ್ಯರಿಗೆ ಲಸಿಕೆ ತಿಕ್ಕುಜಿ ಇನಿ ಪಾಪದಕ್ಕಲಿಗೆ ಒಂಜಿ ಗೌರ್ಮೆಂಟ್ ಹಾಸ್ಪಿಟಲ್ ಬೋಂಡ ಅವು ಬರಾತ್ ಸತ್ತು ಪೋದು ಫಿರ ಬರ್ಪುನಂಚಿನ ಸನ್ನಿವೇಶ ಪನ್ನಗ ಪೇಪರ್ ಬಕ್ಕ ಟಿವಿ ಬಂದ್ಬೇರೆ ಇನಿ ಆತ ಲಸಿಕೆ ಕಡಪುಡಿಯ ಇನಿ ಈತ ಲಸಿಕೆ ಕಡಪುಡಿಯ 1 ಲಕ್ಷ ಲಸಿಕೆ ಕಡಪುಡಿಯ ಅಂತ ಬಂದ್ಬೇರು ಆಂಡ ಈ ಹಾಸ್ಪಿಟಲ್ ಬೋಂಡ ಜನಸಾಮಾನ್ಯರಿಗೆ ಭಾರಿ ಆತ ಈ ಇಂದು ದಾಯ ಪಂಪೆ ಬಣ್ಣಗ ಇಂದು ಪ್ರೈವೇಟ್ ಹಾಸ್ಪಿಟಲ್ ಆ ಮಿನಿಟ್ಗೆ ಬಂಡ ತಿಕ್ಕೊಂಡು ಅವು ದುಡ್ಡು ಇಜ್ಜಾನೆಗೋಸ್ಕರ ದುಡ್ಡಿದ್ದವರ ಸರ್ಕಾರ ಧಿಕ್ಕಾರ ಧಿಕ್ಕಾರ ದುಡ್ಡಿದ್ದವರ ಸರ್ಕಾರ ಧಿಕ್ಕಾರ ಧಿಕ್ಕಾರ ಇದು ಈತ ವ್ಯತ್ಯಾಸ ಜನಸಾಮಾನ್ಯರಿಗೆ ಹಾಸ್ಪಿಟಲ್ ಕೊಂಡ ಗೊತ್ತಾಕೊಂಡು ಒಂಜಿ ಗ್ರಾಮ ಪಂಚಾಯತ್ ಕೊಂಡ ಗೊತ್ತಾಕೊಂಡು ಗ್ರಾಮ ಪಂಚಾಯತ್ ಕೊಂಡು ಅವಳು ತಿಕ್ಕನ್ನಗಳು ಸೀದಾ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ನೇರ ಚೇಂಬರ್ ಬಂದ್ಬೇರೆ ಎಂಗಲ್ ಕಾಂಡೆ ಪಕ್ಕ ಬೈಯಾಡಿ ಬಿಟ್ಟ ಕಾತ್ಕೊಳ್ಳಲ್ಲ ಸರ್ ಎಂಗ್ಲಿಗೆ ಲಸಿಕೆ ತಿಕ್ಕುಜಿ ದಾಯ ಪಣ್ಣಗ ಅವಳು ಲೆಕ್ಕದ 100 ಲಸಿಕೆ ಬತ್ತಂದಂಡ 200 ಜನ ಬತ್ತಂಡ ಅದ್ಲೆ ಲಸಿಕೆ ಕೊರಿಯಲ್ಲ ತೊಂದರೆ ವಿಚಿತ್ರ ಸನ್ನಿವೇಶ ತೆರಿಯಂದೆ ಇನಿ ಎಂಗಲ್ 1 ಲಕ್ಷ ಕಡಪುಡಿಯ 2 ಲಕ್ಷ ಕಡಪುಡಿಯ ಮಕ್ಕಳು ಕಡಪುಡ್ ನೀವು ಪೇಪರ್ ಮಾತ್ರ ಕಡಪುಡ್ ಪೇಪರ್ ಬಕ್ಕ ಟಿವಿಗೆ ಈ ಜನಸಾಮಾನ್ಯರನ್ನ ಬಂಗಾಗ ಸ್ಪಂದನೆ ಮಲ್ಪನಂಚನ ಒಂಜಿ ಎಲ್ಲ ಸಭ್ಯತೆ ವರ್ತನೆ ಇದ್ದಂಚಿನ ಈ ಸರ್ಕಾರ ನಾಚಿಕೆ ಆಪಣಂಚಿನ ವಿಚಾರಗಳು ಇನಿ ಇತ್ತ ಕೊಂಡ ಪೋತುಲೆ ಇದೇ ನಮ್ಮ ಪಕ್ಕದ ಸರ್ಕಾರಿ ಆಸ್ಪತ್ರೆ ಬೋಲೆ ಈ ಸರ್ಕಾರಿ ಆಸ್ಪತ್ರೆ ಎತ್ತು ಜನ ಒಳ್ಳೆರು ಎತ್ತು ಸಮಸ್ಯೆ ಒಳ್ಳೆರು ಅಕ್ಕಲ ಪರಿಸ್ಥಿತಿ ದಾದ ಬಂಡ ನಿಖಲಿಗೆ ಗೊತ್ತಾವು ಅಂಚ ಅದಕ್ಕೂಗ ಈ ಸರ್ಕಾರ ಮಲ್ಪನ ಪ್ರತಿ ಒಂಜಿ ಜನಸಾಮಾನ್ಯರಿಗೆ ಗೋಡಪ್ಪಿನ ಓವೇ ವಿಚಾರ ಇದ್ದಂದ್ರೆ ಅತಿ ಶ್ರೀಮಂತರಿಗೆ ಈ ಸರ್ಕಾರದ ಮಸ್ತಾತ್ ಲಾಭ ಈ ಲಾಭ ವಿಚಾರನು ಕೆಲವು ಜನಗಳಿಗೆ ಮಾತ್ರ ದಿಕ್ಕಿನ ಎತ್ತಂದೆ ಜನಸಾಮಾನ್ಯರಿಗೆ ಅಥವಾ ಬಡವರಿಗೆ ಈ ಸರ್ಕಾರ ಪ್ರಯೋಜನ ಆತಜಿ ಇನಿ ರೇಷನ್ ದಲ್ಪ ಭಾರಿ ಆತ ಗೊಂದಲ ಇನಿ ಭಾರಿ ಆತ BPL ಕಾರ್ಡ್ ಇನಿ ರದ್ದು ಮಲ್ತೇರು ದಾಯ ರದ್ದು ಮಲ್ತೇರು ಇನಿ ಜನಸಾಮಾನ್ಯರು ಒಂಜಿ ಎಲ್ಲೇ ಸ್ಕೂಟರ್ ಇತ್ತಂಡಲ್ಲ ಅಕ್ಲಿಗೆ ಇನಿ ಕೆಲಸ ಕೂಡದಂಡ ನಿಗದಿತ ಟೈಮ್ ಎತ್ತೋಡಂಡ ಒಂದ್ ಸೈಡ್ ಬಸ್ ಇಜ್ಜಿ ಒಂದ್ ಸೈಡ್ ಪೋಯರ್ ಅವಕಾಶ ಇಜ್ಜಿ ಒಂದ್ ಸೈಡ್ ಪೆಟ್ರೋಲ್ ದ ರೇಟ್ ಈ ರೇಟ್ ದ ಮಧ್ಯೊಡ್ಲ ಅಕ್ಕಲ BPL ಕಾರ್ಡ್ ಇನಿ ರದ್ದು ಮಲ್ಪೇರು ಬಂಡ ಈ ಸರ್ಕಾರ ಮಾನ ಬಕ್ಕ ಮರ್ಯಾದೆ ಬಂಡ ತಪ್ಪ ಈ ಸರ್ಕಾರ ಯಾವ ರೀತಿಯ ಆಲೋಚನೆ ಮಾಡ್ತೇನೆ ಬಂಡ ಅವು ಏನೆಲ್ಲ ಗೊತ್ತು ಬಣ್ಣಗ ಪನ್ನಾಗ ಪನ್ಪೇರು ದೇವರನ್ನ ಪುದಾಡು ಇದು ಪೂರ ಪನ್ಪೇರು ರಾಮರಾಜ್ಯ ಅಂಕಲ್ ರಾಮರಾಜ್ಯ ಮಲ್ಪೇರ ಬಿದ್ದಾಡ್ತೀನಿ ಮಕ್ಕಳು ನಿಜವಾದ ಪನ್ಪೆ ರಾಮರಾಜ್ಯ ಮಲ್ಪೇರ ಬಿದ್ದಾಡ ಮತ್ತೆ ಮಕ್ಕಳು ರಾವಣ ರಾಜ್ಯ ಮಲ್ಪೇರ ಬಿದ್ದಾಡ್ತೀನಿ ಇಂದು ಜನಸಾಮಾನ್ಯರಿಗೆ ಗೊತ್ತಾವಡು ಈ ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ನನ್ನ ದುಮ್ಮುಗು ಎಂಕಲ ಪಕ್ಷದ ಆದೇಶದ ಮಿತ್ತಿಗೆ ಸಾರ್ವಜನಿಕರಿಗೆ ಸೇರ್ಸಾದು ಬಾರಿ ಮಲ್ಲ ಪ್ರತಿಭಟನೆ ಮಲ್ಪೆರ ಉಳ್ಳ
ಈ ಸ್ಪಂದನೆ ಕೊರಜಿ ನಿಂತಿಂದ ಕೆಲವು ಬರಣ್ಣ ಇಂಕಲು ವಿಚಾರ ಪಂಡ ಪೆಟ್ರೋಲ್ಗೂ ದಿನ ಏರ್ಸೋದಿಲ್ಲ ನನ್ನ ದುಂಬುಗೂ ಎಂಕಲು ಪೆಟ್ರೋಲ್ಗೆ ಇಂಚನೆ ಏರ್ಸಾರು ನಾಂಡ ನಿಕ್ಕೆಲ್ಲ ಮಿತ್ತು ನಲ್ಲ ಪ್ರತಿಭಟನೆ ಜೋರ್ಡು ಮಲ್ಪ ಅಂತ ಪಂಡದಿತ್ತ ಆಯ್ತು ಇಡಟ್ಟು ಇನಿ 1 ಲೀಟರ್ ಪಾಮ್ ಆಯಿಲ್ಗೆ 80 ರೂಪಾಯಿ ಇತ್ತಿನ ಪಾಮ್ ಆಯಿಲ್ಗೆ ಇನಿ 180 ರೂಪಾಯಿ ಮುಟ್ಟ ಇತ್ತು ನೇನು ಜನಸಾಮಾನ್ಯರು ಅರ್ಥ ಮಾಡ್ಕೊಡು ಮೊದಲನೇ ಪಂಡೆ ಜನಸಾಮಾನ್ಯರು ನಿಖಿಲ ಲೆಕ್ಕದ ಪ್ರತಿಭಟನೆ ಮಲ್ಪಡು ಈ ಪ್ರತಿಭಟನೆಗೆ ನಿಖಿಲಿಗೆ ಯಾಕೆ ಸಾಥ್ ಕೊರಪ ಅವು ರಿಕ್ಷಾ ಡ್ರೈವರ್ ನಕಲಾದಪ್ಪು ಆತನ ಅಂಗಡಿ ಮಕ್ಕಳಾದಪ್ಪು ಇತರ ಜನಸಾಮಾನ್ಯರು ಏರ್ಲಾದಪ್ಪ ಕೂಲಿ ಕಾರ್ಮಿಕರಾದಪ್ಪು ನಿಖಿಲ್ ಪೂರ ಪ್ರತಿಭಟನೆ ಮಲ್ಪಡು ನಿಖಿಲ ಪ್ರತಿಭಟನೆ ಮಲ್ತನಲ್ಲ ನಿಖಿಲಿಗೆ ಎಂಕಲ್ ಬೆರಿಸಾಯ ದುಪ್ಪ ನಿಖಿಲ ಒಟ್ಟಿಗೆ ಎಂಕಲ್ಲ ನಿಖಿಲಿಗೆ ಸಹಕಾರ ಕೊಪ್ಪ ಈ ಸಂದರ್ಭಡು ನಿಖಿಲಿಗೆ ನನರಲ್ಲ ಈ ಕೇಂದ್ರ ಪಕ್ಕ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ಪ ಎಂಕಲ್ಲ ಮುಡಿಪು ಬ್ಲಾಕ್ದ ಪರವಾದ ಎಂಕಲ್ಲ ಮುಡಿಪು ಬ್ಲಾಕ್ದ ಪರವಾದ ಸನ್ಮಾನ್ಯ ಯುಟಿ ಖಾದರ್ನ ನೇತೃತ್ವದ ಈ ಸಭೆನ ಮಲ್ತದ ಕಾರಣಾಂತರದಾರಿಗೆ ಬರ್ರೆ ಆಚುಜಿ ಅಂಚ ಅದುಪ್ನಾಗ ಅರೆಲ್ಲ ಈ ಸಂದರ್ಭಡು ಗಣನೆ ಜೊತ್ತೊಂದು ಈ ಸಂದರ್ಭಡು ಪದ್ಮನಾಭ ನರಿಗಾಂಡ್ರು ಉಳ್ಳೇರೆ ಅಂಚನೆ ಮಾತ ಜನ ವಲಯದ ಅಧ್ಯಕ್ಷರು ರಫೀಕರು ಉಳ್ಳೇರೆ ಜಗದೀಶ್ ಆಳ್ವೇರು ವಲಯ ಅಧ್ಯಕ್ಷರ ಅಂಚನೆ ಸಿದ್ದಿಕ್ ಬಾರೆ ಉಳ್ಳೇರೆ ಅರುಣ್ ಡಿಸೂದರ್ ಉಳ್ಳೇರು ಅಂಚನೆ ಕಾರ್ಮಿಕ ಘಟಕದ ಅಧ್ಯಕ್ಷರ ರೈಮಾಂಡ್ರು ಉಳ್ಳೇರು ಎಂಕಲ ಯೂಸುಫ್ ಪಾನೆ ಎಂಕಲ ಪ್ರಧಾನ ಕಾರ್ಯದರ್ಶಿ ಎಂಕಲ ಈ ಇಂಥ ಪ್ರತಿಭಟನೆ ರುವಾರ ಎಣಿಸಿನ ಅಬ್ದುಲ್ ಜಲೀಲ್ ಉಳ್ಳೇರು ಅಂಚನೆ ಯಾರಿಗೆ ಬಂತು ಎಲ್ಲಿಗೆ ಬಂತು ಯಾರಿಗೆ ಬಂತು ಯಾರಿಗೆ ಬಂತು ಎಲ್ಲಿಗೆ ಬಂತು ಸುಳ್ಳು ಸುಳ್ಳು ಬಿಜೆಪಿ ಸುಳ್ಳು 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 ಬಿಜೆಪಿ ಕೆಪಿಸಿಸಿಯ ಪ್ರಚಾರ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಉಮರ್ ಫಾರೂಕ್ ಅವರು ಎರಡು ಮಾತಾಡಬೇಕು ಅಂತ ತೊಲಗಲೇಬೇಕು ಬಿಜೆಪಿ ಸರ್ಕಾರ ತೊಲಗಲೇಬೇಕು. ಜನ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಮುಡಿಪು ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಶಾಂತ್ ಖಾಜರ್ ಅವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಈ ಸಾಂಕೇತಿಕ ಪ್ರತಿಭಟನೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಎಲ್ಲ ಜನಪ್ರತಿನಿಧಿಗಳೇ, ಇವತ್ತಿನ ಈ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಜನ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ಇವತ್ತು ಜನರ ಹೊಟ್ಟೆಗೆ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ರೇಷನ್ ಕಾರ್ಡ್ ಅನ್ನು ಕಟ್ ಮಾಡ್ತಕ್ಕಂಥದ್ದನ್ನು ರದ್ದತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಕೆಲವೊಂದು ಕೂಡ ನಾವು ನೋಡಿದ್ರೆ ನಮ್ಮ ಗಮನದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ BPLಗೆ ಒಳಪಟ್ಟಂತಹ ಎಲ್ಲ ಕಾರ್ಡುದಾರರು ಅಲ್ಲಿ ರೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಅವರ ಮನೆಯಲ್ಲಿರ್ತಕ್ಕಂಥ ಯಾವುದಾದರೂ ಒಬ್ಬ ಹುಡುಗ ಅಥವಾ ಯಾರಾದ್ರೂ ಒಬ್ಬ ಮನೆಗೆ ಅಥವಾ ಬೈಕಿಗೆ ಅಥವಾ ರಿಕ್ಷಾಕ್ಕೆ ಲೋನ್ ಮಾಡಿದ್ರೆ ಅದರ ಆದಾಯದ ಮೇಲೆಗೆ ಇವತ್ತು ಕಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅದರ ಬಗ್ಗೆ ನಾವು ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ಆದ್ರೆ ಇವತ್ತು ಮಾಡ್ತಕ್ಕಂಥ ಕೆಲಸ ಏನಂತ ಹೇಳಿದ್ರೆ, ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಹೇಳುವುದಾದ್ರೆ, ಇವತ್ತು ರೇಷನ್ ಅನ್ನು ಕೇಳಿದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಆಹಾರ ಸಚಿವರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಆಹಾರವನ್ನು ಕೇಳಿದಾಗ ಅಕ್ಕಿಯನ್ನು ನೀವು ಈ ಸಂದರ್ಭದಲ್ಲಿ ಕಟ್ ಮಾಡಬಾರದು ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರು ಬೇಕಾದ್ರೆ ಸಾಯಿ ಅನ್ನುವಂತಹ ಸರ್ಕಾರ ನಮ್ಮ ರಾಜ್ಯದಲ್ಲಿದೆ, ಇದು ಸೇಮ್ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇವತ್ತು ಕೇಂದ್ರ ಸರ್ಕಾರದ ಮುಖಾಂತರ ಪೆಟ್ರೋಲಿಯಂಗೆ ಮತ್ತು ಡೀಸೆಲ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಸಂದರ್ಭದಲ್ಲಿ ಇವತ್ತು ಕೆಲವೊಂದು ಬಿಜೆಪಿಯ ಕಾರ್ಯಕರ್ತರು ಅವರ ಮಾತು ಏನಂತ ಹೇಳಿದ್ರೆ, ನಮ್ಗೆ 500 ಆದ್ರೂ ಸರಿ ನಾವು ಪೆಟ್ರೋಲ್ ಅನ್ನು ಖರೀದಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ರೆ, ಸ್ವಾಮಿ ನೀವು ನಿಮ್ಗಾಗಿ ಬೇರೆ ಒಂದು ಪೆಟ್ರೋಲ್ ಬಂಕ್ ಅನ್ನು ಮಾಡಿ ಅದಕ್ಕೆ 500 ಅಲ್ಲ 1,000 ಕೊಟ್ಟು ಬೇಕಾದ್ರೂ ಖರೀದಿಸಿ, ಆದ್ರೆ ಜನರಿಗೆ ಜನಪರವಾದಂತ ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಬರ್ತಕ್ಕಂಥ ರೇಟಲ್ಲಿ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇವತ್ತು ನಿಮ್ಮ ತಲೆಯಲ್ಲಿ ಇರಬಹುದು ಕೇವಲ ಪೆಟ್ರೋಲ್ಗೆ ಮಾತ್ರ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಜಾಸ್ತಿ ಆದಕ್ಕೆ ಅದೇ ಒಂದು ವ್ಯವಸ್ಥೆ ಇವತ್ತು ಟ್ರಾನ್ಸ್ಪೋರ್ಟಿಂಗ್ ಆಗ್ಬಹುದು ಅಥವಾ ಬೇರೆ ಬೇರೆ ರೀತಿಯದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದಿನಬಳಕೆ ಸಾಮಾನುಗಳಲ್ಲಿ ಇವತ್ತು ನಮ್ಮ ಪ್ರಶಾಂತ್ ಖಾಜ್ ಅವರು ಹೇಳಿದ್ರು, ದಿನಬಳಕೆ ಸಂದರ್ಭದಲ್ಲಿ ಇವತ್ತು ನಮಗೆ ಪಾಮ್ ಆಯಿಲ್ ಯಾವುದಾದ್ರೂ ಸನ್ರೈಸ್ ಆಯಿಲ್ ಅನ್ನು ನಾವು ಖರೀದಿಸಬೇಕಾದ್ರೆ ಮೊದಲು 80 ರೂಪಾಯಿ ಇತ್ತು, ಇವತ್ತು 180 ರೂಪಾಯಿ ಆಗಿದೆ. ನಾವು ಜನಸಾಮಾನ್ಯರೊಂದಿಗೆ ನಾವು ವಿನಂತಿಯನ್ನು ಮಾಡುವುದಂತ ಹೇಳಿದ್ರೆ, ಸನ್ಮಾನ್ಯ ಮೋದಿಜಿ ಅವರೇ, ನಿಮ್ಮ 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 ಅಚ್ಛಾದಿನ ನಮಗೆ ಬೇಕಾಗಿಲ್ಲ. ನಮ್ಮ ಹಿಂದೆ ಇರ್ತಕ್ಕಂಥ 80 ರೂಪಾಯಿ ಸಿಗ್ತಕ್ಕಂಥ ಆಯಿಲ್ ಎಣ್ಣೆ ತಿರ್ತಕ್ಕಂಥ ಆ ಒಂದು ವ್ಯವಸ್ಥೆ, ಆ ಒಂದು ಸರ್ಕಾರ
ಸರ್ಕಾರ ನಮಗೆ ಬೇಕಾಗಿದೆ ಅಂತ ಮೋದಿಯ ಸರ್ಕಾರ ಆದಷ್ಟು ಬೇಗ ಈ ದೇಶದಿಂದ ತೊಲಗಬೇಕು. ತೊಲಗಲೇ 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 ತೊಲಗಲೇ. ಇವತ್ತು ಒಂದೊಂದು ಸಾಮಾನುಗಳಿಗೆ ಕೂಡ ಇವತ್ತು ಜನರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳಿಗೆ ಒಂದೊಂದು ರೀತಿಯಲ್ಲಿ ಕೂಡ ಬೆಲೆ ಏರಿಕೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಜನ ಸಾಮಾನ್ಯರು ಇವತ್ತು ಎಚ್ಚರಿಕೆಯಿಂದ ನೋಡ್ತಾ ಇದ್ದಾರೆ. ಇವತ್ತು ನಾವೇನಾದ್ರೂ ಕಾಂಗ್ರೆಸ್ ಪಕ್ಷದಿಂದ ನಾವು ಇತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನೀವು ಬೆಲೆ ಏರಿಕೆ ಮಾಡಿದ್ದನ್ನು ತಕ್ಷಣವನ್ನು ಇಳಿಸಬೇಕು ಮತ್ತು ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಸಾಮಾನ್ಯ ಜನರು ನಮ್ಮೊಂದಿಗೆ ಸೇರಿಕೊಂಡು ಅವರೊಂದಿಗೆ ನಾವು ಸೇರಿಕೊಂಡು ಉಗ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಖಂಡಿತವಾಗಿ ಕೂಡ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಇನ್ನು ಮುಂದೆ ಕೂಡ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಬ್ಲಾಕ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಯಾವತ್ತೂ ಕೂಡ ಇದೆ ಮತ್ತು ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಇವತ್ತು ನಡೆದಂತಹ ಸಹಕಾರದಿಂದ ನಡೆದಿರ್ತಕ್ಕಂಥ ಸನ್ಮಾನ್ಯ ಖಾಜಾವರವರ ನೇತೃತ್ವದಲ್ಲಿ ಆದಷ್ಟು ಬೇಗ ಇವತ್ತು ಬೆಳಿಗ್ಗೆ ರೀತಿಯಲ್ಲಿ ಇವತ್ತು ನಡೆದಂತಹ ಸಂದರ್ಭದಲ್ಲಿ ಇವತ್ತು ಕೊರೋನಾ ಸಂದರ್ಭ ಇದ್ರೂ ಕೂಡ ಆ ಅಂತರವನ್ನು ಕಾಯ್ದುಕೊಂಡು ಸಾಮಾಜಿಕ ಅಂತರ ಮತ್ತು ಎಲ್ಲವನ್ನು ಕಾಯ್ದುಕೊಂಡು ಇವತ್ತು ಮಾಡಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸಿಕೊಂಡು ನಾನು ಎಲ್ಲರಿಗೂ ಕೂಡ ವಂದಿಸಿಕೊಂಡು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್ ಜೈ ಕಾಂಗ್ರೆಸ್. ಅವು ಕಾಂಗ್ರೆಸ್ ಪಕ್ಷ ಅಂದ್ರೆ ನಾನು ಸುರು ಕಾದು ಪನೊಂದುಲ್ಲ ಇನ್ನು ಇಂಚಿನ ಪಕ್ಷ ಈ ದೇಶಡಾಪುನಂಚಿನ ಸಂಕಷ್ಟವನ್ನು ಅರಿತೊಂದು ಇನ್ನು ರಾಜ್ಯದಾದ್ಯಂತ ಇನ್ನು ಎಂಕಲ್ನ ಪಕ್ಷದ್ದು ಮುಡಿಪು ಬ್ಲಾಕ್ದ ಪ್ರಶಾಂತ್ ಕಾಜಾವರ್ನ ನೇತೃತ್ವಡು ಎಂಕಲ ಮಾತ ಪಕ್ಷದ ಬಂಧುಗಳ ನೇತೃತ್ವಡು ಇನ್ನು ಸಾಂಕೇತಿಕವಾದ ಪ್ರತಿಭಟನೆ ದಿಟ್ಟ ಎಂಕಲ ಅಧ್ಯಕ್ಷರೆಗಳ ಸಾರ್ವಜನಿಕ ಬಂಧುಲೆಗಳ ಪಕ್ಷದಲೆಗಳ ಮಾತೆರೆಗಳ ನಾನು ಒಂದು ಸಾರ್ವಜನಿಕ ಬಂಧುಲೆ ನಿಕ್ಲು ಮಾತೆರ್ಲ ಇನ್ನು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಂತೊಂದುಂಡು ಮುಕ್ಲು ದಾದ ಬೊಬ್ಬೆ ಪಾಡ್ಬೇರೆಂದು ಜನಕುಲೆಗ ಆಯರ ಬಲ್ಲಿ ನಿಕ್ಲು ದಯದಿ ಇದೆ ಎಂಕಲು ಪಂಪುನಂಚಿನ ಈ ಒಂಜಿ ರಟ್ಟು ವಿಷಯಲೇನೆ ಮನವರಿಕೆ ಮಂತದಕ್ಕೆ ನೋಡು ಎಂಕಲು ಬೇತಕಲೆಗ ನೆರ್ಪುನಾವಡು ವೈಯಕ್ತಿಕವಾದ ಟೀಕೆ ಮನ್ಪುನಾವಡು ಎಂಕಲು ಕಾಂಗ್ರೆಸ್ ಪಕ್ಷ ಮನ್ಪುಜಿ ಆಂಡ ಇನಿ ಪ್ರತಿಭಟನೆ ಪನ್ಪುನ ಇನಿ ದೇಶಡು ಅನಿವಾರ್ಯ ಆದ ಬೈದನೆ ನಮ್ಮ ಏಪ ಇನಿ ದೇಶಡು ಒಂಜಿ ಓಟು ಕೊಡ್ಪನ ಅಕಲೇ ಇನಿ ಜನಸಾಮಾನ್ಯರು ಜನಕುಲು ಸರ್ಕಾರ ಜನಕುಲು ವಿರೋಧ ಆದಿಪ್ಪುನಾಗ ಜನಸಾಮಾನ್ಯಗ ಬದುಕೇರನೆ ಒಂಜಿ ಆಪುಜಿನ ಪಂಪುನ ಸಂದರ್ಭಡ್ಲ ಇನಿ ಜನಕುಲು ದೇಶದ ಮಿತ್ತು ಸರ್ಕಾರದ ಮಿತ್ತು ಪ್ರತಿಭಟನೆ ಮನ್ಪೊಡೆ ಆಪು ಪ್ರತಿಭಟನೆ ಸಂವಿಧಾನ ಕೊರ್ನಂಚಿನ ನಮ್ಮ ಮಲ್ಲ ಹಕ್ಕಂದು ಯಾನ್ ನಿಕ್ಲೆ ಪನೊಂದುಲ್ಲ ಬಂದುಲೆ ಇನಿ ಮನಮೋಹನ್ ಸಿಂಗ್ ನೇತೃತ್ವ ಸರ್ಕಾರ ಬಾರಿ ಶೋಕುಡು ನಮ್ಮ ದೇಶನು ಆಳಿಯೊಂದಿತ್ತು ಆರು ಒಂಜಿ ಎಡ್ಡೆ ಎಕಾನಮಿಸ್ಟ್ ಆದ ಈ ದೇಶನು ಎಡ್ಡೆ ಆರ್ಥಿಕತೆ ಮಿತ್ತು ಕೊನೊದಿತ್ತರು ಬ್ಯಾಂಕ್ ಆದಿಪ್ಪು ಈ ದೇಶದ ಆರ್ಥಿಕತೆ ಆದಿಪ್ಪು ಪ್ರತಿ ಒಂಜಿ ವ್ಯವಸ್ಥೆಲ ಅರ್ನ ಪ್ರಧಾನ ಮಂತ್ರಿ ಪಟ್ಟೊಡು ಆರು ಮಾತೆರೆಲ್ಲ ಪೊರ್ಲುಡೆ ಕೊನದು ಈ ದೇಶನು ಎಡ್ಡೆ ಮಂತಿರು ಇನಿ ಬಂದುಲೆ ನಿಕ್ಲು ಪೂರ ಕೇನೊಂದುಲ್ಲ ಇನಿ ನಮ್ಮ ಕುಲ್ದಿನ ಜಾಗ ಇತ್ತಿನ ನಾಡ ನಮ್ಮ ಉನ್ಪುನಂಚಿನ ರೇಷನ್ ಕಾರ್ಡ್ ಇಲ್ಲಡೆ ಬರ್ಪುನಂಚಿನ ಆರಿ ಇತ್ತಿನ ನಾಡ ಇನಿ ನಮ್ಮ ಜೋಕಲೆಗ ಬೇಲೆ ತಿಕ್ಕಿತ್ತಿನ ನಾಡ ಇನಿ ನಮ್ಮ ಒಂಜಿ ಬದುಕು ಅಂದಿತ್ತಿನ ನಾಡ ಇದು ಮಾತ ಎಂಕಲ ಶ್ರೀಮತಿ ಇಂದಿರಾ ಗಾಂಧಿಯರು ಪಾಟ್ನಂಚಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದವರ ಇನಿ ನಮ್ಮ ಮಾತೆಲ್ಲ ಎಟ್ಟೆ ದುಸ್ಥಿತಿಗೆ ಬರಿಯರೆ ಇಡೀ ಸುಸ್ಥಿತಿಗೆ ಬರಿಯರೆ ಕಾರಣ ಆತನೆಂದು ಯಾನು ಪನೊಂದುಲ್ಲೆ ಇನಿ ದೇಶಡು ದುಸ್ಥಿತಿ ಬೈದುಂಡು ಕಾಂಗ್ರೆಸ್ ಪಕ್ಷ ಒಪ್ಪನಾಗ ಎಟ್ಟೆ ಸುಸ್ಥಿತಿ ಸರ್ಕಾರ ಕೊರ್ದು ಆಂಡ ಇನಿ ದುಸ್ಥಿತಿ ದಾಯ ಬೈದು ಪನ್ನಂಡ ಮುಕ್ಕಲು ಎಟ್ಟೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಡಳಿತ ಮಂತೊಂದಿತ್ತು ಆ ಸಂದರ್ಭಡು ದೇವೇರು ಬೊಕ್ಕ ಧರ್ಮದ ಪುದರ್ನು ಪನೊಂದು ದೇವೇರು ಬೊಕ್ಕ ಧರ್ಮದ ಪುದರ್ನು ಪನೊಂದು ಜನಕುಲ ಮಿತ್ತ ತಿಕ್ಕಾಟ ಮಂತದು ಇನಿ ಕಾಂಗ್ರೆಸ್ ಪಕ್ಷ ಇತ್ತಿಂದ ಅಂಚಾವು ಇಂಚಾವು ಪನೊಂದು ಮನವೊಲಿಸದು ಮುಕ್ಕಲು ದೇಶೊಡ್ಲ ರಾಜ್ಯೊಡ್ಲ ಆಡಳಿತಗೂ ಬರ್ತೀರು ಎಂಕಲ್ನ ಸರ್ಕಾರ ಇಪ್ಪುನಗ ವೀರಪ್ಪ ಮೊಯ್ಲಿಯರು ಪೆಟ್ರೋಲಿಯಂ ಮಂತ್ರಿ ಆದಿಪ್ಪುನಂಚಿನ ಸಂದರ್ಭಡ್ಲ ಅಪಗ ನಮ್ಮ ದೇಶ ಹೊಡಿತೀನಿ ಡೀಸೆಲ್ ಪೆಟ್ರೋಲ್ ಬೆಲೆ 35 ರೂಪಾಯಿ ಇನಿ 7 ವರ್ಷಡು ನಿರಂತರವಾದ ಇನಿ 100 ರೂಪಾಯಿ ಮುಟ್ಟ ಎರಡು ನಾಂಡ ಇದು ಜನಸಾಮಾನ್ಯರಿಗಳ ಇನ್ನೊಂದು ಬದುಕೇರೆ ಸಾಧ್ಯನೇ ಇಚ್ಚಿನ ಪನ್ಪ್ರೇನೆ ಈ ಸರ್ಕಾರ ಮುಡಿಸದನ ಇನ್ನು ಏತೋ ಪಾಪದ ರಿಕ್ಷಾದಾಕಲುಲ್ಲೇರು ಏತೋ ಜನ ಬಡವೇರು ಬೈಕಡ್ ಪೋಪುನಕಲುಲ್ಲೇರು ಈ ಲೋನ್ ಮಂತದ ರಿಕ್ಷಾದ ಇದು ನಂಚಿನ ಬಂದುಲುಲ್ಲೇರು ಯಾನಕ್ಕೆ ಏನೊಂದುಲ್ಲ ಈ ಸರ್ಕಾರಡು ಈ ರಿಕ್ಷಾದಾಕಲು ಲೋನ್ ಕಟ್ಟೋಲ್ಯ ಅತ್ತು ಅಕಲು ಡೀಸೆಲ್ ಪಾಡೋಲ್ಯ ಪೆಟ್ರೋಲ್ ಪಾಡೋಲ್ಯ ಎಂಚ ಒಂಜಿ ಜನಸಾಮಾನ್ಯ ಜೀವನ ಜಪ್ಪುನಿಂದ ಪನ್ಪ್ರೇನೆ ಏನೊಂದು ಪುರಾಣಿ ಒಂಜಿ ರಿಕ್ಷಾದಾರಿ ಫೋನ್ ಮಾಡ್ತೇರು ಅಕ್ಕ ಯಾನೊಂಜಿ ಎಲ್ಲ ರಿಕ್ಷಾ ದೆತ್ತೆ ಎನ್ನ ಎಲ್ಲ ಕೊಂಜಿ ಲೋನ್ ದೆತ್ತೆ ಎಂಕೊಂಜಿ ಎಂಕ BPL ಕಾರ್ಡ್ ಇತ್ತು ನಿಜವಾದ ನೆನಪುಲೆ ಒಂಜಿ ರಿಕ್ಷಾ ಬುಡ್ಪುನಾರು ಆರು ಏತು ಮಲ್ಲಾರ ಆದಿಪ್ಪೊಲಿ ಅರ್ನ ಒಂಜಿ BPL ಕಾರ್ಡ್ ರದ್ದು ಮನ್ಪೊಡು ನಾಂಡ ಎಂಚ ಮುಕ್ಲೆಗ ಮನಸ್ಸು ಬರ್ತನೆ ನಿಜವಾದ BPL ಕಾರ್ಡ್ ರದ್ದು ಮಂತುಂಡ ಆ ರಿಕ್ಷಾ ಮಾಲಕರನೆ ಆಯ್ನಾತ್ ಬಡವು ಮಂತಿಲೆಕ್ಕ
ಎಂಚಾನ್ ಪನ್ನಂಡ ಒಂಜಿ ಇಲ್ಲು ಕಟ್ಟರೆ ಲೋನ್ ತೆತ್ತುಂಡ ಆಯ ಸಾಲಗಾರ ಅಪ್ಪೆ ಒಂಜಿ ರಿಕ್ಷಾ ತೆಪ್ಪರೆ ಲೋನ್ ತೆತ್ತುಂಡ ಆಯ ಸಾಲಗಾರ ಅಪ್ಪೆ ಆಂಡ ಆ ತಿಕ್ಕು ನಂಚಿನ ಸಿದ್ದರಾಮಯ್ಯರು ಕೊರ್ನಂಚಿನ ಆ ಮಲ್ಲ ಕಾರ್ಯಕ್ರಮ ಅನ್ನಪೂರ್ಣ ಯೋಜನೆದ ಆ BPL ಕಾರ್ಡ್ ತೆತ್ತುಂಡು ನಾಂಡ ಆಯ ಎಂಚ ಬದುಕುನಿ ಸ್ವಾಮಿ ನೆನನಿಕಲ್ ಆಲೋಚನೆ ಮನ್ಪ್ಲೆ ಇನ್ನು ಫುಡ್ ಸೆಕ್ಯೂರಿಟಿ ಬಿಲ್ ಕಾಂಗ್ರೆಸ್ ಪಕ್ಷ ಕನತ್ತುಂಡು ದಾಯ ಕನತ್ತುಂಡು ಮಾತೆರ್ಲ ಈ ದೇಶಡು ಒನಸು ಮನ್ಪಡು ಬಡವೆರ್ಲ ಬದುಕೊಡು ಪನ್ಪುರ ದೃಷ್ಟಿ ಇಡ್ದವರ ಫುಡ್ ಸೆಕ್ಯೂರಿಟಿ ಬಿಲ್ ಮನಮೋಹನ್ ಸಿಂಗ್ ನೇತೃತ್ವ ಸರ್ಕಾರ ನೀನು ಕೊರ್ತಿತ್ತುಂಡು ನೇನು ಮುಕ್ಕಲು ಇನಿ ಒಂಜಿ ಜನಕಲ BPL ಕೊರಂದೇನೆ ಕಟ್ಟು ಮಂತೊಂದುಲ್ಲೆருந்து ನಿಕಳ್ಳ ಪನೊಂದುಲ್ಲೆ ಇದು ಬಿಜೆಪಿ ಸರ್ಕಾರದ ಸಾಧನೆ ಇದು ಯಾನು ಕೊರ್ನಿ ಒಂಜೇ ಇನಿ ಅಂಶ ಹೆಚ್ಚ ಪಾತ್ರೆ ಸಮಯ ಇಚ್ಚಿ ಯಾನು ಕಾಲಿ ನಿಕ್ಲು ಜನಕಲು ಮನವರಿಕೆ ಮನ್ಪುಲೆ ಇನ್ನು ಎಂಕಲು ಕೊರ್ನಂಚಿನ 94C ಕಾರ್ಯಕ್ರಮ 94C ಕಾರ್ಯಕ್ರಮ ಏತೋ ಬ್ಯಾಂಕ್ ರಾಷ್ಟ್ರೀಕರಣ ಮಂತಿದೆ ಬ್ಯಾಂಕ್ ಉದ್ಯಮಿ ಆಗಿದ್ದೇವೆ ಇನಿ ನಮ್ಮ ದಿನನಿತ್ಯ ಯೂಸ್ ಮನ್ಪುನಂಚಿನ ನಮ್ಮ ವಿದ್ಯುತ್ ಬಿಲ್ ನಿಕಲು ಇನಿ ಮೂಜಿ ಪಟ್ಟು ಬಿಜೆಪಿ ಸರ್ಕಾರ ಆಡಳಿತಕ್ಕೂ ಬತ್ತಿ ಬೊಕ್ಕ ಇಡೀ ದೇಶದ ಹೈಯೆಸ್ಟ್ ಟಿಪ್ಪುನ ರಾಜ್ಯ ಸರ್ಕಾರ ಇನ್ನು ವಿದ್ಯುತ್ ಬಿಲ್ ಪನ್ನಡ ಅವು ಕರ್ನಾಟಕ ರಾಜ್ಯ ಸರ್ಕಾರದ ಮಲ್ಲ ಕೊಡುಗೆ ಜನಕಲೆಗಂದೆ ಇನಿ ಪನೊಂದುಲ್ಲೆ ಕೈತಲ್ದ ಕೇರಳ ಸರ್ಕಾರ ಜೊಲೆ ಅಲ್ಪದ ಮೂಜಿ ಪಾಲಿ ಜಾಸ್ತಿ ನಮಕ್ ವಿದ್ಯುತ್ ಬಿಲ್ ನಮ್ಮ ಜನಕಲು ಕಟ್ಟುಡು ಇನಿ ಜನಸಾಮಾನ್ಯರಿಗೆ ಬದುಕೆರೆ ಬುಡಂಗಂಚಿನ ಈ ಬಿಜೆಪಿ ಸರ್ಕಾರ ತೊಗಲಿಸ ಈಚೆ ನಾಡ ಖಂಡಿತವಾದ ಜನಕಲಿಗೆ ಬದುಕೆರೆ ಸಾಧ್ಯ ಇಚ್ಚಿಂದ ಪನೊಂದು ಇನಿ ಎಂಕಲ್ನ ಗ್ರಾಮದ ಸರ್ಕಾರ ಪಂಡ ಇನಿ ಗ್ರಾಮ ಪಂಚಾಯತ್ ಆಗ್ಲಿಗೆ ಇನಿ ಅನುದಾನ ಬರ್ಕೊಡು ಆ ಅನುದಾನ ಒಂದು 15 ಲಕ್ಷ 20 ಲಕ್ಷ ಬತ್ತಿನಂಚಿನ ಅನುದಾನ ಕಡಿತ ಮಂತದ ಇನಿ ಬಿಜೆಪಿ ಸರ್ಕಾರ ಆಳ್ವಿಕೆ ಮನ್ಪಡು ನಾಂಡ ಇನ್ನೀಗ ಆಲೋಚನೆ ಮನ್ಪುಲೆ ಜನಕಲಿನ ಬದುಕಲಕ ಮನ್ಪುಲೆ ಇನಿ ಏಪಲ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾತ್ರ ಜನಸಾಮಾನ್ಯ ಈ ದೇಶದ ಬಡ ವರ್ಗಲ ಬದುಕುಡು ಪನೊಂದು ಏಪಲ ನಿಕಲ ಬೆಂಬಲ ಬೋಡು ಜನ ಬೆಂಬಲ ಬೋಡು ಕಾಂಗ್ರೆಸ್ ಪಕ್ಷ ಇಟ್ಕೊಂಡ ಮಾತ್ರ ಇನಿ ಜನಕಲು ಬದುಕೋಲಿನ ಪನ್ಪನ ಪಾತ್ರನು ಪನೊಂದು ಇನಿತ ಸಾಂಕೇತಿಕ ಪ್ರತಿಭಟನೆ ಜನಕಲಿಗೆ ಮನವರಿಕೆ ಮನ್ಪೆರೆ ನೀಡ್ನಂಚಿನ ಈ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆಗೆ ಬತ್ತಿನಂಚಿನ ಮಾತೆರೆಗಳ ಒಂದಿಸ ಒಂದು ನಿಕ್ಲೆಗೆ ಸೊಲ್ಮೆಲ ಸಂದದು ಎನ್ನ ಎರಡು ಪಾತ್ರನೆ ಹೊಂತವೆ ಜೈ ಭಾರತ್ ಜೈ ಈಗಾಗಲೇ ನಮ್ಮ ಪ್ರಶಾಂತ್ ಕಾಜೂರ್ ಅವರು ಎಲ್ಲರೂ ಹೇಳಿದ್ರು. ನಾನು ಕೂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಇವತ್ತು ಬಡವರಿಗೆ ಏನಿದ್ದಾರೆ ಅರ್ಥೈಸ್ಕೊಳ್ಬೇಕು. ಈ ದೇಶವನ್ನ ಆಳ್ಲಿಕ್ಕೆ ಈ ಹಿಂದೆ ಕೂಡ ಸುಮಾರು 68 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ. ಎಲ್ಲ ವರ್ಗದ ಜನರಿಗೆ ಒಂದು ರೀತಿಯ ಒಳ್ಳೆಯ ಮಾರ್ಗದರ್ಶನದ ಮೂಲಕ ಒಂದು ರೀತಿಯ ಶಾಂತ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಏನಿತ್ತು, ಆ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಆಡಳಿತ ಮಾಡಿಕೊಂಡು ಎಲ್ಲರನ್ನ ಪ್ರೀತಿಸಿಕೊಂಡು ಎಲ್ಲ ವರ್ಗದ ಎಲ್ಲ ಜಾತಿಯ ಧರ್ಮದ ಜನರನ್ನ ಒಗ್ಗೂಡಿಸಿಕೊಂಡು ಎಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿಕೊಂಡು ಬಂದಿತ್ತು. ಇವತ್ತು ನಾವು ನೋಡ್ತಾ ಇದ್ದೇವೆ, 7 ವರ್ಷದಲ್ಲಿ ನಮ್ಮ ವ್ಯವಸ್ಥೆ ಏನಾಗಿದೆ. ಇವತ್ತು ಅಚ್ಚೇ ದಿನ ಒಳ್ಳೆಯ ದಿನಗಳು ಬರ್ತಾ ಇರ್ತಕ್ಕಂಥ ಒಂದು ಪ್ರಚಾರದ ಅಡಿಯಲ್ಲಿ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿಯಾದರು. ತದನಂತರ ಏನಾಯ್ತು, ಯಾವ ರೀತಿ ಆಡಳಿತವನ್ನು ಕೊಟ್ಟರು, ಈ ದೇಶದ ಜನರನ್ನ ಯಾವ ರೀತಿಯ ಸಂಕಷ್ಟಕ್ಕೆ ತಂದ್ರು ಅಂತಕ್ಕಂಥದ್ದನ್ನ ನಾವೆಲ್ಲ ಕಣ್ಣಾರೆ ಕಾಣ್ತಾ ಇದ್ದೇವೆ. ಇವತ್ತು ಪ್ರತಿಯೊಬ್ಬ ಬಡವನಿಗೂ ಕೂಡ ಮನೆಯಿಂದ ಹೊರಗೆ ಹೋಗದ ಅಂತ ಪರಿಸ್ಥಿತಿ ಆಗಿದೆ. ಇವತ್ತು ಏನಾಗಿದೆ, ಮನೆಯಿಂದ ಹೊರಗೆ ಹೋಗಬಾರ್ದು, ಪೇಟೆಗೆ ಹೋಗಬಾರ್ದು, ವಾಹನಗಳು ರಸ್ತೆಗಿಳಿಬಾರ್ದು ಅಂತಕ್ಕಂಥ ಒಂದು ಪರಿಸ್ಥಿತಿ ಬಂದೋದಕ್ಕಿದೆ ಅಂತ ಹೇಳಿದ್ರೆ ಇದು ದೇವರು ಕೂಡ ನಮ್ಮನ್ನು ಮೆಚ್ಚುವುದಿಲ್ಲ, ಈ ಆಡಳಿತವನ್ನು ದೇವರು ಕೂಡ ಮೆಚ್ಚುವುದಿಲ್ಲ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಇವತ್ತು 68 ವರ್ಷದಲ್ಲಿ ಆಗದಂತ ವ್ಯತ್ಯಾಸಗಳು ಇವತ್ತು 7 ವರ್ಷದಲ್ಲಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ನಾವು ಒಂದೊಂದು ಕಾರಣಗಳಿಂದ ಸಮಸ್ಯೆಯಲ್ಲಿ ಬೀಳ್ತಾ ಇದ್ದೇವೆ. ನಾವು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಮನೆಯಿಂದ ರಸ್ತೆಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಮನೆಯಿಂದ ಕೆಲಸಕ್ಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಇಂತೆಲ್ಲ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ. ದೇವರು ಕೂಡ ಇವತ್ತು ಬಿಜೆಪಿ ಸರ್ಕಾರಕ್ಕೆ ದೇವರ ಸಹಾಯ ಇಲ್ಲ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಇವತ್ತು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಎಲ್ಲ ಪ್ರತಿದಿನ ಒಂದೊಂದು ಮಂತ್ರಿಗಳು ಒಂದೊಂದು ರೀತಿಯ ಮಾತನ್ನು ಕೊಡ್ತಾ ಇದ್ದಾರೆ, ಒಂದೊಂದು ರೀತಿಯ ತೀರ್ಮಾನಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಇದಾಗ್ತದೆ? ಇವರಿಗೆ ಆಡಳಿತ ಮಾಡಿ ಅನುಭವ ಇಲ್ಲ, ಇವರಿಗೆ ಆಡಳಿತ ಹೇಗೆ ಮಾಡಬೇಕು ಅಂತಕ್ಕಂಥ ಅವರ ಜ್ಞಾನ ಇಲ್ಲ. ಆದ್ದರಿಂದ ಈ ರೀತಿಯಲ್ಲಿ ಆಗ್ತಾ ಇದೆ. ಇವತ್ತೇನು ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಬಡವರಿಗೆ BPL ಕಾರ್ಡ್ ಮುಖಾಂತರ ಧರ್ಮಾರ್ಥವಾಗಿ ಅಕ್ಕಿ ಕೊಟ್ಟಿದ್ದು, ಅದನ್ನು ಇವತ್ತು ಕೆಲವು ಕಾರಣಗಳಿಂದ ಕಡಿತ ಮಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಸರ್ಕಾರ, ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಒಬ್ಬ ಬಡವನ ಹೊಟ್ಟೆಗೆ ಕೊಡ್ತಕ್ಕಂಥ ಅನ್ನ ಏನಿದೆ, ಆ ಅನ್ನಕ್ಕೆ ಕಣ್ಣು ಹಾಕುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಎಚ್ಚರದಿಂದ ನೋಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಬೇಕಾಗಿದೆ. ಏನು ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಏನಿದೆ, ಇವತ್ತು ದಿನನಿತ್ಯ ನಾವು ಪೆಟ್ರೋಲ್ ಡೀಸೆಲ್ ಅನ್ನು ಉಪಯೋಗ
ಮಾಡ್ತಾ ಇದ್ದೇವೆ. 50 ರೂಪಾಯಿಗೆ ಮಾರಾಟ ಮಾಡಬೇಕಂತ ಪೆಟ್ರೋಲ್ ಅನ್ನ ಇವತ್ತು 100 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಕೇಳುವಾಗ ಹೇಳ್ತಾರೆ ಅದು ಅಭಿವೃದ್ಧಿಗಾಗಿ ಅಂತೇಳಿ. ಏನೋ ಈ ಹಿಂದೆ ನಾವು ಅಭಿವೃದ್ಧಿ ಮಾಡ್ಲಿಲ್ವಾ? ಈ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಕರ್ನಾಟಕ ಇರ್ಬೋದು, ಭಾರತ ದೇಶ ಇರ್ಬೋದು, ಯಾವ ರೀತಿ ಇತ್ತು, ಆ ನಂತರ ಯಾವ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಈ ದೇಶದ ಅಭಿವೃದ್ಧಿಯನ್ನು ಕಂಡಿದ್ದು, ಜನಸಾಮಾನ್ಯ ಜನರಿಗೆ ನ್ಯಾಯವನ್ನ, ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಬಂದಿದ್ದು. ಆದರೆ ಇವತ್ತು ಜನರನ್ನ ಮನೆಯಿಂದ ಹೊರಗೆ ಹೋಗದ ರೀತಿಯಲ್ಲಿ, ಜನರಿಗೆ ಕೆಲಸ ಮಾಡದ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಜನರನ್ನ ಬಂಧನದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಸರ್ಕಾರವನ್ನು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಇದನ್ನು ಅಧಿಕಾರದಿಂದ ಕೆಳಗಿಳಿಸುವ ತನಕ ನಮ್ಮ ನಿರಂತರ ಹೋರಾಟ ಕರ್ನಾಟಕ ರಾಜ್ಯ ದೇಶದಾದ್ಯಂತ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಜನ ಜಾಗೃತಿಯನ್ನು ಮಾಡುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಭಾಗವಹಿಸಿದ್ದೀರಾ. ನಮ್ಗೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನೇತೃತ್ವ ಕೊಟ್ಟಂತಹ ನಮ್ಮ ನಾಯಕರಾದಂಥ ಬ್ಲಾಕ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜಾವರವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ ಮಮತಾ ಗಟ್ಟಿಯವರಿಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಚಂದ್ರಾಸ್ ಕರ್ಕೇರ್ರವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಉಮರ್ ಫಾರೂಕ್ ರವರಿಗೆ, ಪದ್ಮನಾಭ ನರಿಂಗಾನ, ಜಲೀಲ್ ರವರು, ರಜಾಕ್ ರವರು, ಹಾಗೆ ಸೇರಿದಂಥ ಅರುಣ್ ರವರು, ಮುರಳೀಧರ್ ಶೆಟ್ಟಿಯವರು, ಹಾಗೆ ಸೇರಿದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಕಾರ್ಯಕರ್ತರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸಲಹೆ ಕೊಟ್ಟಂತಹ ನಮ್ಮ ನೆಚ್ಚಿನ ನಾಯಕರಾದ UT ಖಾದರ್ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ.